ಹೆಚ್ಚಾಗಿ ಮೈದಾದಿಂದ ಮಾಡೋದು. ಆದರೆ ಇವತ್ತು ನಾವು ಗೋಧಿಯಿಂದ ಬನ್ಸ್ ಮಾಡುವುದು. ಬಾಳೆಹಣ್ಣು ಸಿಪ್ಪೆ ಸುಲಿಯುವುದು. ಸಿಪ್ಪೆ ಸುಲಿದ ಬಾಳೆಹಣ್ಣು ಇದನ್ನು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಸ್ಮ್ಯಾಶ್ ಆದ ಬಾಳೆಹಣ್ಣು ಈಗ ಇದಕ್ಕೆ ಹಾಕೋದು. ಪಾಕ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಆಗುತ್ತದೆ. ಅದಕ್ಕೆ ಇದು ಸ್ವಲ್ಪ ಇನ್ನೂ ಆಗಬೇಕು ಚೆನ್ನಾಗಿ. ಇವಾಗ ಮೊಸರು ಹಾಕಬೇಕು, ಅರ್ಧ ಕಪ್ಪು. ಜಾಸ್ತಿ ಆಗಿದ್ರೆ ನೀರಾಗುತ್ತೆ, ಅದಕ್ಕೆ ಅರ್ಧ ಕಪ್ ಮೊಸರು. ಹುಳಿ ಮೊಸರು ಇದ್ದರೆ ತುಂಬ ಚೆನ್ನಾಗಿ ಆಗುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನು ಜೀರಿಗೆ, ಚಿಟಿಕೆಯಷ್ಟು ಅಡುಗೆ ಸೋಡಾ ಚೆನ್ನಾಗಿ ಬೆರೆಸಬೇಕು. ಅರ್ಧದಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸೋಣ. ಚೆನ್ನಾಗಿ ಬೆರೆಸಬೇಕು. ಸ್ವಲ್ಪ ತೆಂಗಿನ ಎಣ್ಣೆ ಬೆರೆಸ್ಕೊಳ್ಳಿ. ಹಿಟ್ಟು ಕಲಸಿಟ್ಟಾಯಿತು. ಈಗ ಇದು ದೇಸಿ ತುಪ್ಪ ಹಾಕಿ ಸುಮಾರು 8 ಗಂಟೆಗಳ ಕಾಲ ಇಡಬೇಕು. ಅಂದರೆ ಇವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತದೆ. ಹಿಟ್ಟು ಸ್ವಲ್ಪ ಜಾಸ್ತಿ ಆಯಿತು, ಮಾಡಿದ್ದೇವೆ ನಾವು. ಸ್ವಲ್ಪ ಜನ ಜಾಸ್ತಿ ಬರುತ್ತಾರೆ ಅಂತ ಗೊತ್ತಾಯಿತು, ಅದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ಮಾಡಿದ್ದೀನಿ. ಸುಮಾರು 1 kg ವರೆಗೆ ನಾವು ಈಗ ರೆಡಿ ಮಾಡಿದ್ದೇವೆ. ಈಗ ಇದಕ್ಕೆ ಸ್ವಲ್ಪ ತುಪ್ಪ, ಇದು ದೇಸಿ ತುಪ್ಪ, ದನದ ತುಪ್ಪ. ಮನೆಯಲ್ಲಿ ಮಾಡಿದ ತುಪ್ಪ ಇದು. ನಮ್ಮ ಮನೆಯಲ್ಲಿ ಹಸು ಇದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಚೆನ್ನಾಗಿ ಸವರೋಣ, ಎಲ್ಲ ಕಡೆ ಚೆನ್ನಾಗಿ ಬರುವಾಗ ಸವರೋಣ. ತುಂಬ ಚೆನ್ನಾಗಿ ಸವರಿ, ತುಪ್ಪ ಸವರಿ ಆದ ಮೇಲೆ ಇದನ್ನೊಂದು ಚೆನ್ನಾಗಿ ತೋಪಲ್ಲಿ ಹಾಕಬೇಕು. ಅಂದರೆ ಇದು ಚೆನ್ನಾಗಿ ಹುಳಿ ಬರಬೇಕು. ಅದಕ್ಕೆ 8 ಗಂಟೆಗಳ ಕಾಲ ಒಂದು ತೋಪಲ್ಲಿ ಹಾಕಿ ಕವರ್ ಮಾಡಿ, ಫುಲ್ ಕವರ್ ಮಾಡಿಟ್ಟರೆ ತುಂಬ ಚೆನ್ನಾಗಿ ಹುಳಿ ಬರುತ್ತದೆ. ಹಿಟ್ಟು ತುಂಬ ಚೆನ್ನಾಗಿ ಬರುತ್ತದೆ. ಗೋಧಿ ಹಿಟ್ಟು, ಗೋಧಿ ಹಿಟ್ಟಿನ ಬನ್ಸ್ ಮಾಡಲು
ಸಾಫ್ಟ್ ಆಗಿದೆ. 8 ಗಂಟೆಗಳ ಕಾಲ ಇದನ್ನು ನೆನೆಸಿಟ್ಟಿದ್ದು. ತೆಂಗಿನ ಎಣ್ಣೆ ಕುದಿಯಲು ಇಟ್ಟಿದ್ದೇವೆ. ಈಗ ಒಂದು ಬನ್ಸ್ ಮಾಡೋಣ. ಈ ಥರ ದಪ್ಪ ಬರುವ ಹಾಗೆ ಮಾಡಬೇಕು. ಇವಾಗ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬೇಯಬೇಕು. ಬೆಂದ ಮೇಲೆ ಇದು ಈ ಕಲರ್ ಬರುತ್ತೆ. ಈಗ ಚೆನ್ನಾಗಿ ಬೆಂದಿದೆ. ಇದು ತೆಂಗಿನ ಎಣ್ಣೆಯಲ್ಲಿ ಮಾಡ್ತಿರೋದು. ಇವಾಗ ಗೋಧಿ ಹಿಟ್ಟಿನಿಂದ ಮಾಡಿದ ಬನ್ಸ್ ರೆಡಿಯಾಗಿದೆ. ಈಗ ಸವಿಯೋಣ. ಇದಕ್ಕೆ ಸಾಂಬಾರು ಹಾಕಿ ಸಾಂಬಾರು ಹಾಕಿದ್ದೇವೆ. ಈಗ ಸವಿಯೋಣ. ಇದು ಗೋಧಿ ಹಿಟ್ಟಿನಿಂದ ಮಾಡಿದ ಬನ್ಸ್. ಇದು ಮೈದಾ ಥರ ಬರಲ್ಲ, ಆದರೂ ಚೆನ್ನಾಗಿರುತ್ತೆ. ಇದು ಗೋಧಿಯಿಂದ ಮಾಡಿದ್ದು.